ಉತ್ತರಾಖಂಡದ ಉತ್ತರಕಾಶಿಯ ದರಾಲಿ ಊರಿನ ಅರ್ಧ ಭಾಗವು ಭಾರೀ ಮಳೆಗೆ ಕೊಚ್ಚಿ ಹೋಗಿದ್ದು, ಒಮ್ಮೆಗೆ ಉಕ್ಕಿದ ನೆರೆಯಲ್ಲಿ 80 ಮಂದಿ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದವರು 4 ಶವವನ್ನು ಹೊರತೆಗೆದಿದ್ದಾರೆ. 80ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದು, ಅದರಲ್ಲಿ 7 ಮಂದಿ ಸೈನಿಕರು ಸೇರಿದ್ದಾರೆ ಎಂದು ವರದಿಯಾಗಿದೆ. ಕೀರ್ ಗಂಗಾ ನದಿಯು ಬೆಟ್ಟದಿಂದ ಮಣ್ಣು ಬಂಡೆಗಳನ್ನು ಕೆಳಗಣ ಊರುಗಳ ಮೇಲೆ ತಂದು ಸುರಿದು ಊರೇ ಕಾಣದಂತೆ ಮಾಡಿದೆ. ತೀವ್ರ ಗುಡುಗು, ಗಾಳಿ ಮತ್ತು ಒಂದೇ ಸಮನೆ ಸುರಿದ ಮಳೆಯಿಂದಾಗಿ ಉತ್ತರಾಖಂಡ ರಾಜ್ಯದಲ್ಲಿ ತೀವ್ರ ಪ್ರವಾಹ ಉಂಟಾಗಿದೆ. ನಾಪತ್ತೆಯಾದವರ ಅಳಿವು ಉಳಿವಿನ ಬಗೆಗೆ ಆತಂಕ ಎದುರಾಗಿದೆ. ರಾಜ್ಯ ಮತ್ತು ದೇಶದ ವಿಪತ್ತು ನಿರ್ವಹಣಾ ಪಡೆಗಳವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ದರಾಲಿ ಎಂಬ ಹಳ್ಳಿ ಇತ್ತು ಎಂಬುದಕ್ಕೆ ಸಾಕ್ಷ್ಯವೇ ಇಲ್ಲ. ಅಲ್ಲಿ ಈಗ ಕಲ್ಲು ಮಣ್ಣು ರಾಶಿ ಬಿದ್ದಿದೆ. ಅಪಾರ ವಿತ್ತಹಾನಿ, ಪ್ರಾಣಹಾನಿ ಮತ್ತು ಸಂಪತ್ತು ನಷ್ಟವಾಗಿದೆ. 60ಕ್ಕೂ ಹೆಚ್ಚು ಕಟ್ಟಡಗಳು ಮುರಿದು ಬಿದ್ದಿವೆ. 25ರಷ್ಟು ಹೋಟೆಲ್ ಮತ್ತು ಹೋಮ್ ಸ್ಟೇಗಳು ಕೊಚ್ಚಿ ಹೋಗಿವೆ. ಮಳೆಯು ಇಡೀ ഇരുಳು ಸುರಿದಿದೆ, ಮತ್ತಷ್ಟು ಹಾನಿ ಉಂಟು ಮಾಡಿದೆ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.